ಸಂತ ಲಾರೆನ್ಸ್ ಬಸಿಲಿಕಾ ಲಾರೆನ್ಸ್ ಪುಣ್ಯಕ್ಷೇತ್ರ ಹತ್ತೂರು ಕಾರ್ಕಳೆದರ ನವೀನ ಹಾಗೂ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಜನವರಿ 18ರಿಂದ 28ರವರೆಗೆ ನಡೆಯಲಿರುವ ಈ ಮಹೋತ್ಸವಕ್ಕೆ ಸೋದರ ಸೋದರಿಯರು ಧ್ಯೇಯವಾಕ್ಯದೊಂದಿಗೆ ಯಾವುದೇ ಸಭೆ ಸಮಾರಂಭವಿಲ್ಲದೆ ಚಾಲನೆ ದೊರಕಿತು. ಕೋವಿಡ್ ಮಹಾಮಾರಿಯಿಂದ ಚರ್ಚಿಗೆ ಬರುವ ಭಕ್ತಾದಿಗಳಿಗೆ ದೇಹದ ಉಷ್ಣಾಂಶ ಪರೀಕ್ಷಿಸಿ ಸೀಮಿತ ಭಕ್ತರೊಂದಿಗೆ ಬಲಿಪೂಜೆ ಜರುಗುತ್ತಿತ್ತು. ಮೇಲುಗಟ್ಟಲೆ ವಾಹನಗಳ ಸರತಿ ಸಾಲು, ವ್ಯಾಪಾರ ವಹಿವಾಟು, ಜನಸಂದಣಿಯನ್ನ ಹತೋಟಿಗೆ ತರಲು ಪೊಲೀಸರ ಹರಸಾಹಸ ಯಾವುದೂ ಇಲ್ಲಿ ಕಾಣಸಿಗಲಿಲ್ಲ.